ದಿವಂಗತ ನಾಟಿ ವೈದ್ಯ PS ಅಹಮದ್ ಸಾಲ್ಮರ ಸ್ಮರಣಾರ್ಥ ಉಚಿತ ನಾಟಿ ವೈದ್ಯಕೀಯ ಶಿಬಿರ ಹಾಗೂ ಕೋವಿಡ್-19 ಕುರಿತು ಜನಜಾಗೃತಿ ಕಾರ್ಯಕ್ರಮ ಆಗಸ್ಟ್ 29ರ ಶನಿವಾರ ಬೆಳಗ್ಗೆ 10 ಗಂಟೆಯಿಂದ ಸಂಜೆ 3 ಗಂಟೆಯವರೆಗೆ APMC ರೈತ ಭವನದಲ್ಲಿ ನಡೆಯಲಿದೆ ಅಂತ ನಾಟಿ ವೈದ್ಯ ಸಂಶುದ್ದೀನ್ ಸಾಲ್ಮರ ಹೇಳಿದ್ದಾರೆ. ಕಾರ್ಯಕ್ರಮದ ಅಂಗವಾಗಿ ನಾಟಿ ವೈದ್ಯ ಸಂಶುದ್ದೀನ್ ಸಾಲ್ಮರ್ ಅವರ ನೇತೃತ್ವದಲ್ಲಿ ಉಚಿತ ಔಷಧಿ ವಿತರಣಾ ಶಿಬಿರ, ಸಾಧಕರಿಗೆ ಸನ್ಮಾನ ಹಾಗೂ ಪ್ರಶಸ್ತಿ ವಿತರಣೆಯು ನಡೆಯಲಿದೆ. ಶಾಸಕ ಸಂಜೀವ ಮಠಂದೂರು ಅಧ್ಯಕ್ಷತೆಯಲ್ಲಿ APMC ಅಧ್ಯಕ್ಷ ದಿನೇಶ್ ಮೆದು ಉದ್ಘಾಟಿಸುವರು. ಸಾಲ್ಮರ ಶ್ರೀರಾಮಕೃಷ್ಣ ಪ್ರೌಢಶಾಲಾ ಸಂಚಾಲಕ ಕಾವು ಹೇಮನಾಥ್ ಶೆಟ್ಟಿ ಹರ್ಬಲ್ಸ್ನ ಹೊಸ ಉತ್ಪನ್ನಗಳನ್ನು ಮಾರುಕಟ್ಟೆಗೆ ಬಿಡುಗಡೆ ಮಾಡುವರು. ಮುಖ್ಯ ಅತಿಥಿಗಳಾಗಿ APMC ಉಪಾಧ್ಯಕ್ಷ NS ಮಂಜುನಾಥ್, ಪುತ್ತೂರು ಅನ್ಸರುದ್ದೀನ್ ಜಮಾತ್ ಕಮಿಟಿ ಅಧ್ಯಕ್ಷ LT ಅಬ್ದುಲ್ ರಜಾಕ್ ಹಾಜಿ, ನೋಟರಿ ವಕೀಲ ನೂರುದ್ದೀನ್ ಸಾಲ್ಮರ, APMC ಕಾರ್ಯದರ್ಶಿ ರಾಮಚಂದ್ರ ಪಾಲ್ಗೊಳ್ಳಲಿದ್ದಾರೆ. ಸಾಲ್ಮರ ಆಯುರ್ವೇದ ಅಂಡ್ ಎಜುಕೇಷನ್ ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ಪುತ್ತೂರು APMC ರೈತ ಭವನದಲ್ಲಿ ದಿನಾಂಕ 29/8/2020 ಬೆಳಿಗ್ಗೆ 10ರಿಂದ ಸಾಯಂಕಾಲ 3 ಗಂಟೆ ತನಕ ಉಚಿತ ವೈದ್ಯಕೀಯ ಶಿಬಿರ ಮತ್ತು ಸನ್ಮಾನ ಕಾರ್ಯಕ್ರಮ ಮತ್ತು ನೋಬಲ್ ಮ್ಯಾನ್ ಅವಾರ್ಡ್ ಅಂತ ಹೇಳುವಂಥ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಮೈಸೂರು ಆಯುಷ್ಮತ್ ಯೋಗ ಆರೋಗ್ಯಧಾಮ ಡಾಕ್ಟರ್ ಜಯರಾಮ್ MC ಕೋವಿಡ್-19 ಜನಜಾಗೃತಿ ಮತ್ತು ನಾಟಿ ವೈದ್ಯಕೀಯ ಕುರಿತು ಉಪನ್ಯಾಸ ನೀಡುವರು. ಈ ಸಂದರ್ಭದಲ್ಲಿ ರಾಷ್ಟ್ರ ಪ್ರಶಸ್ತಿ ಪುರಸ್ಕೃತ ಶಿಕ್ಷಕ ಯಾಕೂಬ್ ಕೊಯ್ಯೂರು, SSLC ಪರೀಕ್ಷೆಯಲ್ಲಿ ರಾಜ್ಯಕ್ಕೆ ಪ್ರಥಮ ರ್ಯಾಂಕ್ ಪಡೆದ ಅನೂಶ್ AL ಹಾಗೂ ದ್ವಿತೀಯ PUCಯಲ್ಲಿ ರಾಜ್ಯದಲ್ಲಿ 6ನೇ ರ್ಯಾಂಕ್ ಪಡೆದ ಸುಧನ್ಮಾ ಶ್ಯಾಮ್ S ಅವರನ್ನ ಶಾಸಕರು ಸನ್ಮಾನಿಸುವರು ಎಂದು ನಾಟಿ ವೈದ್ಯ ಸಂಶುದ್ದೀನ್ ಸಾಲ್ಮರ ಹೇಳಿದರು. ಕಾರ್ಯಕ್ರಮದಲ್ಲಿ ನಮ್ಮ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರು ಶಿಕ್ಷಕರು ಯಾಕೂಬ್ ಕಿಯು ಅವರಿಗೆ ನೋಬಲ್ ಮ್ಯಾನ್ ಅವಾರ್ಡ್ ಅಂತ ಹೇಳುವಂತಹ ಒಂದು ಅವಾರ್ಡನ್ನು ನಮ್ಮ ಸಂಸ್ಥೆಯಿಂದ ನೀಡಲಿದ್ದೇವೆ. ಅದೇ ಥರ ಪ್ರತಿಭಾ ಪುರಸ್ಕಾರ 2 ವಿದ್ಯಾರ್ಥಿಗಳು SLC ಮತ್ತು PUCಯಲ್ಲಿ ಒಳ್ಳೆಯ ಅಂಕದೊಂದಿಗೆ ತೇರ್ಗಡೆಯಾದಂಥವರಿಗೆ ಪ್ರತಿಭಾ ಪುರಸ್ಕಾರವನ್ನು ಕೂಡ ನೀಡಲಿದ್ದೇವೆ. ಅನೀಶ್ V4 ನ್ಯೂಸ್ 24/7 ಪುತ್ತೂರು.